ನಮಸ್ಕಾರ. ಎಲ್ಲರಿಗೂ ಆತ್ಮೀಯ ಹೃದಯ ತುಂಬಿದ ನಮನಗಳು. ನಾನು ಇವತ್ತು ಬೆಳಗ್ಗೆ ವಾಟ್ಸಪ್ ನೋಡುವಾಗ ಮತ್ತು ದಿನಪತ್ರಿಕೆಯಲ್ಲಿ ಈ ಭಾಗದ ಪ್ರಮುಖ ದಿನಪತ್ರಿಕೆಯಲ್ಲಿ ಒಂದು ವರದಿಯನ್ನು ನೋಡಿದೆ. 2 ಬ್ಲಾಕಿನ ಅಧ್ಯಕ್ಷರುಗಳು ಎಲ್ಲ ನಾಯಕರೊಂದಿಗೆ ಹೋಗಿ ಇವತ್ತು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ವಾಟ್ಸ್ಆ್ಯಪಲ್ಲಿ ಫಾರ್ವರ್ಡ್ ಮಾಡಿದಂಥ ಮೆಸೇಜ್ ಅಂತೇಳಿ ಅದರ ಫೋಟೋವನ್ನು ತೆಗೆದುಕೊಂಡು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನನ್ನ ಪ್ರೀತಿಯ ಕಾರ್ಯಕರ್ತರಿಗೆ ತೊಂದರೆ ಉಂಟು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೀರ. ಖಂಡಿತವಾಗಿದ್ದು ಅಕ್ಷತ ಅಪರಾಧ. ಈ ನ್ಯೂಸನ್ನು ಯಾರು ಮಾಡಿದ್ದು ಅಂತೇಳಿ ತಾವು ಆತ್ಮಸಾಕ್ಷಿಯಾಗಿ ನೋಡಿದ ಮೇಲೆ ತಾವು ಕಂಪ್ಲೇಂಟ್ ಮಾಡಿ. ಒಂದು. ಎರಡನೇದು, ಕಂಪ್ಲೇಂಟ್ನ ಬಗ್ಗೆ ನಾನು ಏನು ಹೆದರಿಲ್ಲ. ಒಂದನೇದು. ಎರಡನೇದು, ತಾವು ತಮ್ಮ ನಾಯಕರ ಬಗ್ಗೆ ಪಾಪ ಇಷ್ಟೊಂದು ವಿಶ್ವಾಸ ಇಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಗೌರವ. ತಮ್ಮ ಲೀಡರ್ ಬಗ್ಗೆ ಬಹುಶಃ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಇದನ್ನು ಮಾಡಿದ್ದು ಯಾರು ಅಂತೇಳಿ ಕಾಂಗ್ರೆಸ್ನವರ ಅಥವಾ ನನ್ನ ಜನನ ಅಂತ ಹೇಳುವಂತಹದ್ದನ್ನು ತಾವು ದೇವರ ಕೋಣೆಯಲ್ಲಿ ಪ್ರಾರ್ಥಿಸಿ ನೋಡಿ. ಒಂದು. ಎರಡನೇದು ನಾನು ಹೇಳುವಂತಹದ್ದು, ನನ್ನ ಕಾರ್ಯಕರ್ತರಿಗೆ ಕಂಪ್ಲೇಂಟ್ ಮಾಡಿ ಧಮಕಿ ಹಾಕಿ ಪಕ್ಷ ಅಧಿಕಾರದಲ್ಲಿ ಉಂಟು ಅಂತ ಹೇಳುವಂತಹ ನೆಪದಲ್ಲಿ ಮಾಡಲಿಕ್ಕೆ ಹೋದರೆ ನಾನು ನಾಳೆ ನನ್ನ ಕಾರ್ಯಕರ್ತರೊಂದಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ಹರತಾಳ ಮಾಡುವುದಕ್ಕೆ ನಾನು ಕಟುಬದ್ಧನಾಗಿದ್ದೇನೆ. ನನ್ನ ಕಾರ್ಯಕರ್ತರಿಗೆ ನೋವಾಗುವಂಥ ಸಣ್ಣ ತೊಂದರೆ ಕೆಲಸ ಮಾಡಿದ್ರೂ ನಾನು ಖಂಡಿತ ವಿರಮಿಸುವುದಿಲ್ಲ. ಅದನ್ನು ಬಿಟ್ಟು ನಿಮ್ಮ ಜನಗಳು ನನ್ನ ಬಗ್ಗೆ, ನನ್ನ ತೀರಿಹೋದಂಥ ತಂದೆ ಬಗ್ಗೆ ಆ ಸಾಮಾಜಿಕ ಜಾಲತಾಣದಲ್ಲಿ ಏನೆಲ್ಲ ಕೆಟ್ಟ ಸುದ್ದಿಗಳನ್ನು ಹರಡ್ತಾರೆ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿ. ಮತ್ತು ಕೆಲವು ಶಕ್ತಿಗಳು ಅದಕ್ಕೆ ಬರ್ತಾರೆ ಇದಕ್ಕೆ ಬರ್ತಾರೆ ಅಂತ ಹೇಳುವಂತಹದ್ದು, ಮತ್ತು ಕೆಲವು ಶಕ್ತಿಗಳು ಅಲ್ಲಿ ಕೂತ್ಕೊಂಡು ಅವನನ್ನು ಬಂದರೆ ನಾವು ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತಹ ರುಬಾಬನ್ನು ತೋರಿಸಲಿಕ್ಕೆ ಇದು ಯಾರ ಅಪ್ಪನ ಪಕ್ಷ ಅಲ್ಲ. ಕಷ್ಟಪಟ್ಟು 130 ವರ್ಷಗಳಿಂದ ಹಿಂದೆ ನಾವು ಅದಕ್ಕಾಗಿ ಕಷ್ಟಪಟ್ಟಿದ್ದೇವೆ. ನಾವು ಆ ಪಕ್ಷದಲ್ಲಿದ್ದೆವು, ನಾವು ಶಾಸಕರಾಗಿ ಮಾಡಿದ್ದೆವು ಮತ್ತು ಕೆಲಸನೂ ಮಾಡಿದ್ದೆವು. ಎಲ್ಲಿ ಕೊಳ್ಳೆ ಹೊಡಿಲಿಕ್ಕೆ ಹೋಗಿಲ್ಲ. ಮತ್ತು ಕೊಳ್ಳೆ ಹೊಡೆದವರು ಯಾರು ಅಂತ ಹೇಳುವಂತಹದ್ದನ್ನು ದೇವರು ನೋಡುವವರಿದ್ದಾರೆ. ಒಂದು. ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಕೂತ್ಕೊಂಡು ದುಡ್ಡುಂಟು ಅಂತೇಳಿ ಇಂತಹ ದರ್ಪವನ್ನು ತೋಡುವುದನ್ನು ನಿಲ್ಲಿಸಬೇಕು. ತಾವು ಇಟ್ಟಂತಹ ಅನೇಕ ಜನರು ವರದಿಗಾರರು ತಮ್ಮ ಜೊತೆ ಬಲಿದ್ದಾರೆ. ಮತ್ತು ತಾವೇ ತಮ್ಮ ಲೀಡ್ರೇ ಕೊಟ್ಟಿದ್ದಾರೆ. 15,000 ಜನ ಬಂದಿದ್ದಾರೆ ಅಂತೇಳಿ ಶಾಬಾಸ್ಗಿರಿ. ಮಂಗಳೂರು ಉತ್ತರದಲ್ಲಿ ಇದುವರೆಗೆ ಅಂಥದ್ದು ಒಂದು ಕೆಲಸ ಆಗಿಲ್ಲ. ಈಗ ನಿಮ್ಮ ಲೀಡರ್ ಮಾಡಿದರೆ ಬಹಳ ಯಶಸ್ವಿ ಸಾಧನೆ. ಆದರೆ ನಿಮ್ಮ ನಾಯಕರುಗಳೇ ಹೇಳ್ತಾ ಇದ್ದಾರೆ ಅಲ್ಲಿ ಬಂದದ್ದೇ 12,000 ಜನ, 15,000 3,000 ಎಲ್ಲಿಂದ ತಂದು ಪಾಕೆಟಿಂದ ತಂದು ಹಾಕುದಾ ಅಂತ ಕೇಳ್ತಾ ಇದ್ದಾರೆ. ಬಹುಶಃ ಇದೆಲ್ಲ ತಾವು ಅವಲೋಕನ ಮಾಡಿ. ತಾವು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕಿಂತಲೂ ನನ್ನ ಬಗ್ಗೆ ಕೆಲವರು ಇರ್ತಾರೆ ನನ್ನನ್ನು ಬಾಯಿ ಬಿಡಿಸೋದು ಫೋನಲ್ಲಿ ಮಾಡಿಕೊಂಡು. ನಾವು ಸತ್ಯವನ್ನು ಫೋನ್ನಲ್ಲಿದ್ದದನ್ನು ಹೇಳ್ತೇವೆ. ಯಾರಪ್ಪನ ಕಾಂಗ್ರೆಸ್ ಅಲ್ಲ ಅಂತೇಳಿ ಹೇಳಿ, ನಾನು ಹೇಳಿದ್ದು ನನ್ನಪ್ಪಂದು ಅಲ್ಲ ಯಾರಪ್ಪಂದು ಅಲ್ಲ ಅಂತೇಳಿ ಹೇಳಿ ನಾನು ಹೇಳಿದ್ದನ್ನು ಕಟ್ ಮಾಡಿ ಹೋಗಿ ಪಕ್ಷದ ಅಧ್ಯಕ್ಷರಿಗೆ ತೋರಿಸಿ ಚಮಚಾಗಿರಿ ಮಾಡಿ ನನ್ನ ಸೀಟನ್ನು ತಪ್ಪಿಸಿರ್ಬೋದು. ಆದರೆ ಮೊಯ್ದೀನ್ ಬಾವ ಯಾವತ್ತಿಗೂ ಅಧಿಕಾರ ಬೇಕಿಲ್ಲ ನನಗೆ ಕೆಲಸ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ಅದನ್ನು ತೋರಿಸ್ತಾ ಇದ್ದೇನೆ. ನನ್ನ ಕಾಲು ನಾನು ತೊಂದರೆಗೊಳಗಾದ್ರೂ ಹಾಸ್ಪಿಟ್ಲಿಗೆ ಮತ್ತು ಮನೆಗೆ ಎಷ್ಟೋ ಜನ ಬಂದು ನನ್ನಿಂದ ಆ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ತೃಪ್ತಿ ಇದೆ. ನನ್ನ ಹುಟ್ಟನ್ನು ಅಡಗಿಸಲಿಕ್ಕೆ ಈ ಯಾವುದೇ ನಾಯಕರಲ್ಲಿ ಖಂಡಿತ ಸಾಧ್ಯವಿಲ್ಲ. ನನ್ನ ಕಾರ್ಯಕರ್ತರಿಗೆ ಅಭಯಹಸ್ತವನ್ನು ನೀಡ್ತಿದ್ದೇನೆ. ನೀವು ಯಾವುದೇ ರೀತಿಯಲ್ಲಿ ಯಾರ ಬಗ್ಗೆಯೂ ನನ್ನನ್ನು ದೂಷಣೆ ಮಾಡಲಿ, ಅವರು ಎಷ್ಟೋ ಸಾರಿ ಮಾಡಲಿ, ನನ್ನ ತಂದೆಯನ್ನು ಮಾಡಲಿ, ದೇವರು ಕೊಡುವನಿದ್ದಾನೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಬಗ್ಗೆ ನೀವು ಯಾರ ಬಗ್ಗೆನೂ ದೂರಲಿಕ್ಕೆ ಹೋಗಬೇಡಿ. ಮತ್ತು ನಿಮಗೇನಾದರೂ ತೊಂದರೆ ಮಾಡಿದರೆ ಯಾರೋ ಅವರೇ ಮಾಡಿಸಿ ಇದನ್ನು ನನ್ನ ಹೆಸರಿಗೆ ಗೂಬೆ ಕೊರಿಸುವಂಥ ಕೆಲಸ ಮಾಡಿದರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಕಳಿಸಲಿಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ. ಮತ್ತು ಈಗ ಅಲ್ಲಿ ಶಾಸಕನಾಗಿರೋದು ನಾನಲ್ಲ, ನೀವು ವಿರೋಧ ಪಕ್ಷದ ಶಾಸಕರೊಂದಿಗೆ ಸೆಣಸಾಡಿ, ನನ್ನೊಂದಿಗೆ ಸೆಣಸಾಡಿ ಜನರ ಸೇವೆಯನ್ನು ಮಾಡುವಂತಹದ್ದು. ನಾನು ಯಾವ ರೀತಿಯಲ್ಲಿ ತ್ರಿವಿಕ್ರಮ ಮಾಡ್ತಾ ಇದ್ದ ಆ ಚಂದಮಾಮ ಕಥೆಯಲ್ಲಿ ಹೊಡಿರ್ಬೋದು, ಆ ಕೆಲಸವನ್ನು ನಾನು ಮಾಡೋದೇ ನನ್ನ ಆ ಸಮಾಜ ಸೇವೆಯನ್ನು ಬಂದು ಮಾಡಲಿಕ್ಕೆ
ನಿಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ನಾನು ಅವರನ್ನು ಕರೆದು ಅವರು ಬರುವವರಿದ್ದಾರೆ, ಬರಲಿಕ್ಕಾಗಿ ಈ ಥರ ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಕನಿಷ್ಠ 1% ನಾನು ಆ ಯೋಚನೆಯನ್ನು ಮಾಡಿಲ್ಲ. ಅದನ್ನು ಕೊಂಡೋಗಿ ನಿಮ್ಮ ಬೆಂಕಿಗೆ ಹಾಕಿಬಿಡಿ.